ನಾಡಿನ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸಾ ಸೇವೆಯನ್ನು ನೀಡುತ್ತಿರುವ ಮಂಗಳೂರಿನ ಕುಂಟಿಕಾನದ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕರಾವಳಿಯ ಪ್ರಪ್ರಥಮ ಸ್ಥೂಲಕಾಯ ಕ್ಲಿನಿಕ್ ಆರಂಭಗೊಳ್ಳುತ್ತಿದೆ. ಸ್ಥೂಲಕಾಯ ಇಂದಿನ ಕಾಲದ ಆರೋಗ್ಯ ಅಸ್ವಸ್ಥತೆ. ಸ್ಥೂಲಕಾಯತೆ ಪ್ರಪಂಚದೆಲ್ಲೆಡೆ ಹರಡಿದೆ. ಮಾತ್ರವಲ್ಲ, ಸಮಾಜದ ಮೇಲೆ ಭಾರಿ ಸಾಮಾಜಿಕ ಆರ್ಥಿಕ ಹೊರೆಗೆ ಕಾರಣವಾಗಿದೆ. ಸ್ಥೂಲಕಾಯ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ಕಾಯಿಲೆ, ಸಂಧಿ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ನಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಎಜೆ ಆಸ್ಪತ್ರೆಯು ತನ್ನ ಗ್ಯಾಸ್ಟ್ರೋಎಂಟರಾಲಜಿ ವಿಭಾಗದ ಮೂಲಕ ಜನವರಿ 19ರಂದು ವಿಶೇಷ ಸ್ಥೂಲಕಾಯ ಕ್ಲಿನಿಕ್ ಅನ್ನು ಆರಂಭಿಸುತ್ತಿದೆ. ಈ ಕ್ಲಿನಿಕ್ ಸ್ಥೂಲಕಾಯದವರ ಅವಶ್ಯಕತೆಗೆ ಅನುಗುಣವಾಗಿ ಅವರ ಪರಿವರ್ತನೆಗೆ ದಾರಿಯಾಗಿ ಅವರು ಇತರರಂತೆ ಜೀವನ ನಡೆಸಲು ಸಹಕಾರಿಯಾಗಲಿದೆ. ಒಬೆಸಿಟಿ ಕ್ಲಿನಿಕ್ ಆರಂಭದೊಂದಿಗೆ ಆಸ್ಪತ್ರೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಕಸಿ ಶಸ್ತ್ರಚಿಕಿತ್ಸಕ ಡಾ ಪ್ರಶಾಂತ್ ಮಾರ್ಲಾ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.